ಒಂಜಿ ಇತ್ತಳೆ ಯಾವತ್ತ ಏ ತಾಕೊಂಡು ಕಲರ್ ಅಂದ ನಮ್ಮನ ಪೂರ ಸೈಡ್ ಇನ್ನದ ಕಂಪೌಂಡ್ ಪೂರ ಪಾಡ್ದಿರ್ತದ ಕಾಸ್ಟ್ಲಿ ಅಲ್ಲ ಪೂರ ನರ್ಸರಿಗೆ ಹೀಗೆ ವಿಸಿಟ್ ಮಾಡಿದ್ದು ಏನೆಲ್ಲ ವೆರೈಟಿ ಹೆಚ್ಚಿನ ಪಾಟ್ ಅಂತ ಹಾಗೆ ನಿಮ್ಗೆ ಯಾವ್ದು ಗಿಡ ಇಷ್ಟ ಆಯಿತು ಬೋನ್ಸಾಯಿ ಮೂಲು ಕಮೆಂಟ್ ಮಾಡಿ ಹೇಳಿ ನಿಮ್ಮ ಮನೇಲಿ ಯಾವುದಾದ್ರೂ ಗಿಡ ಇದ್ದರೆ ಹೇಳಿ ಯಾವುದೆಲ್ಲ ನರ್ಸರಿಯಿಂದ ತಂದು ಹೇಗೆ ಮೇಂಟೈನ್ ಮಾಡ್ತೀವಿ ಬೋನ್ಸಾಯಿಗೆ ಅಮ್ಮ ಇಲ್ಲ ಹೋಗ್ಬೋದಲ್ಲ ಏನು ಶಾಪ್ ಉಂಡುತ್ತ ಬಿಸ್ಲಲ್ಲ ರೋಸಿಗೆ ಎಷ್ಟು ಅದಕ್ಕೆ ಅದೇನು ಸೇಮ್ ಉಂಟಲ್ಲ ಹಾಂ ಹಾಗೆ ಇದು ಲೋಟಸಾ ಶೋ ಕಣ್ಣತ್ತ ನಿಗೋನಿಯಾ 75 ಇಂಪಿಟೇಷನ್ ಇದಕ್ಕೆ 140 ಯಪ್ಪ ಕಾಸ್ಟ್ಲಿ ಒಂದು ಅಮ್ಮೆಣ್ಣ ಕಂತಿರ್ತೀರಾನೆ ಕೈತ್ಕೊಂಡಪ್ಪ ಫ್ಯಾಷನ್ ಫ್ರೂಟ್ ಒಂದು ಆಪಿನದ ಹಾಂ ಅಂದತ 110 ಜೋರು ಯಪ್ಪ ಇದಕ್ಕೆ ಕಾಸ್ಟ್ಲಿಯಾ 825 ಇದಕ್ಕೆ ಇದಕ್ಕೆ ಅಕ್ಕ ಓ ಎಂತ 140 ಅದು ಇದೆಂತ ಇದು ಕ್ರೋಟನ್ ಗಿಡ ಅಲ್ಲ ಅದೇ ಸೇಮ್ ಅದು ಚೀಪ್ ಅಲ್ಲ ಅದು ಯಾಕೆ ಇದು ಕಾಸ್ಟ್ಲಿ ಹಾಂ ಇದು ಪಾಟಿ ಮೇಲೆ ರೇಟ್ ಹಾಂ 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 ಪಾಟಿಗೆ ರೇಟ್ ಹಾಕಿದ್ದಲ್ಲ ಹಾಂ ಇದು ಒಂಥರ ಶೋ ಕೊಡುತ್ತಲ್ಲ ಅಲೋವಿರತ್ತಲ್ಲ ಅಲೋವೆರಾ ಎಷ್ಟಿದು 45 Anthurium 385 ವಾವ್ ಚೆನ್ನಾಗಿದೆ ಅಪ್ಪೆ ಮಿಡಿ ಅಂತ ಇದು ಮಣ್ಣಣ್ಣ ये ಜಾಗ ಉಂಡತ್ತ ಗೊತ್ತೇ ಪೂಜಿತ
ಏತ್ ಜಾಗ ಉಂಡೆ ಒಂದು ಶಾಪ್ ಇದಾ ದಾಳಿಂಬೆ ಗಿಡ ಎಲ್ಲ ಇಲ್ಲ ನಿಮ್ಮನೆ? ಹಾಂ, ಯಾವುದು ಇದೆಂತ ಗಿಡ? ಹಾಂ, ನನ್ನ ಹತ್ರಲ್ಲೇ ಮಾಡಿ. ಕಲಕ್ಕಾಯ್ದು ಪೂರ ಇಲ್ಲಿ ಎಲ್ಲ ಟೈಪಿದ್ದು ಫ್ಲವರು, ಫ್ರೂಟ್ಸು ಎಲ್ಲ ಗಿಡ ಸಹ ಇದೆ, ಚೆನ್ನಾಗಿದೆ. ಅವ್ರು ಹೇಳ್ತಾಯಿದ್ರು ಸಮ್ಮರಲ್ಲಿ, ಅಂದರೆ ಸಮ್ಮರ್ ಹತ್ರ ಬರ್ತಾ ಉಂಟಿನ್ನು ಫೆಬ್ರವರಿ ಮಾರ್ಚಿಂದ ಈಗ ನಟ್ಟಿದ್ರು ಸಹ ಗಿಡ ಬದುಕುತ್ತದೆ ಅಂತ ಪ್ರಾಪರಾಗಿ ಸ್ವಲ್ಪ ನೀರೆಲ್ಲ ಹಾಕಬೇಕು ಅಂತ ಹೇಳಿದರು. ನಾನು ಮೋಸ್ಟಾಗಿ ಹಿಡ್ಕೊಳ್ತಿದ್ದದ್ದು ಇದು ದಾಳಿಂಬೆ ಪೊಮೊಗ್ರಾನೇಟ್ ಇದ್ದು ಗಿಡ ಹುಡುಕ್ತಾ ಇದ್ದೆ. ಇದ್ದಿತ್ತಲ್ಲಿ ಕಸಿ ಏನು ಸಣ್ಣ ಸಣ್ಣ ಗಿಡದಲ್ಲೇ ಕಾಯಿ ಎಲ್ಲ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗಲೇ. ನೋಡಿ ಶಾಕ್ ಆಯಿತು ಫಸ್ಟ್ ಟೈಮ್ ನೋಡಿದ್ದು ಅಷ್ಟು ಸಣ್ಣ ಗಿಡದಲ್ಲೇ ಕಾಯಿ ಎಲ್ಲ ಚೆನ್ನಾಗಿದೆ. ಮತ್ತು ಪೊಮೊಗ್ರಾನೇಟ್ಗೆ ಜಾಸ್ತಿ ನೀರೆಲ್ಲ ಅಂತ ಬೇಡ, ದಾಳಿಂಬೆ ಎಲ್ಲಿ ಬೇಕಾದರೂ ಬರ್ತದೆ ಅದು. ಅದು ಒಮ್ಮೆ ಟ್ರೈ ಮಾಡಬೇಕು, ಆಗ್ತದ ಏನು ನೋಡಿ ಅಂತ ಕಾಯಿ ಆಗುತ್ತೆ. ಎಲ್ಲ ಉಂಟಾ ರೊಟ್ಟಿ ಕೊಂಡು ಈ ಕಾಕಜಿ ಪೂಗಲ ಎಂಚಿನ ರೇಟ್ ಆಣ ಒಂಜ ರಾಶಿ ಇತ್ತಂಟ ಪೂರಕ್ಕೆ ಕಂಪೌಂಡ್ ಪುನತ್ತ. ಹಾಂ, ಚಿಕ್ಕದಲ್ಲ ಕಸಿ ಚಿಕ್ಕ ಆತ. ಹಾಂ, ಎಪ್ಪೆ ಹೊಡೈತಾನೆ ತಕ್ಕ ಪೇರಳೆ ಆತಂತಲ್ಲ ಐತಿಲ್ಲ ದೈಟ್ ಒಂದು ಮಲ್ಲ ಮಲ್ಲ ದೈ ಉಣ್ಣತ್ತ. ಇದು ಇಷ್ಟು ದೊಡ್ಡದಿದೆ ನರ್ಸರಿ, ತುಂಬ ವೆರೈಟೀಸ್ ಇದೆ, ಯಾರು ಬೇಕಿದ್ರೂ ಬರ್ಬೋದು. ಇಲ್ಲಿ ರೀಸನೇಬಲ್, ಅಷ್ಟೇನು ಕಾಸ್ಟ್ಲಿ ನಂಗೆ ಅನಿಸ್ತಾ ಇಲ್ಲ, ಚೆನ್ನಾಗಿದೆ. ಈಗ ನಟರು ಸಹ ಬರ್ತದಂತೆ. ನಾನು ಏನಾದರೂ ತೊಗೊಂಡೋಗುವಂತಿದ್ದೆ, ಆದರೆ ಹೇಗೆ ತೊಗೊಂಡೋಗೋದು? ನಮ್ಮನೆ ದೂರ ಇದೆ, ಬಸ್ಸಲ್ಲಿ ತೊಗೊಂಡೋಗ್ಲಿಕ್ಕೆ ಕಷ್ಟ ಆಗ್ತದೆ. ಇನ್ನೊಮ್ಮೆ ಇದ್ರ ಜೊತೆ ಕಾರಲ್ಲಿ ಬಂದಾಗ ಹಾಕೊಂಡು ಹೋಗ್ತೀನಿ. ಸ್ವಲ್ಪ ಬೇಕಿತ್ತು ಗಿಡ. ನೋಡಿ ಸಣ್ಣ ಪಾಟಲ್ಲಿ ಮಾವಿನ ಹಣ್ಣು ಆಗ್ತಾ ಉಂಟು. ಒಂದು ಪಣ್ಣ ಇತ್ತು ತಂಪಾಕೊಂಡ ಅಂದ ನಾವೇ ಮತ್ತೆ ಚೆನ್ನಾಗಿ ಪಾಡು ಬರುತ್ತೆ. ನಾನು ಬೋನ್ಸಾಯಿ ಗಿಡ ನೋಡಿ ಅಂತೆ. ಇದು ಇಲ್ಲಿ ತುಂಬ ಚೀಪು, 10,000 ಅಂತ. ಇಲ್ಲದು ಲಕ್ಷದ ಮೇಲೆ ಇರ್ತದೆ ಬೋನ್ಸಾಯಿ ಟ್ರೀಗೆ. ನಾನೊಮ್ಮೆ ಬ್ಯಾಂಗ್ಳೂರಲ್ಲಿ ಕೇಳಿದ್ದೆ 4-5 lakhs ಅಂತ ಹೇಳಿ. ಇಲ್ಲಿ ಅಷ್ಟು ಚಿಕ್ಕಂತ ಕೇಳಿ ಶಾಕ್ ಆಯ್ತದೆ. ಈ ಒಂದು ಅತ್ತ ನಮ್ಮನೆ ಇಲ್ಲಾಡು ಉಂಡತ್ತ ಅದನ್ನ ಪನ್ಪೆರನಕ್ಕೆ ಜಮ್ಮು ನೆರಳೆನ. ಹಾಂ, ಅವೇ ಅತ್ತ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತೀವಿ ಪ್ಲೀಸ್. ಇದೆ ನೋಡಿ ಬಾನ್ಸಾಯಿ ಗಿಡಗಳು, ಸಣ್ಣ ಸಣ್ಣ ಗಿಡದಲ್ಲೇ ಎಲ್ಲ ಫ್ರೂಟ್ಸು ಎಲ್ಲ ಆಗ್ತದೆ. ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಸ್ವೀಟೂ ಚೆನ್ನಾಗಿರುತ್ತೆ. ಒಂದು ತುಂಬ ಫ್ರೂಟ್ಸು ಬಿಡ್ತದೆ ಬಾನ್ಸಾಯಿ, ತುಂಬ
ಒಳ್ಳೆಯದು. ಇದೇ ನರ್ಸರಿ ಹೋಗಿ ನಾನೆಲ್ಲ ಸರ್ಚ್ ಮಾಡಿ